ವೈದ್ಯರು ಅಲಿಯೋ ಇದ್ದ ಕಾಲಾಂತರದಿ ಶೋಣಿತ ಹತ್ತನವನ ಶುಂಭ ತಾಳವನದಿಕ ವಿಭವದಲ್ಲಿ ಕುಲೋದ್ಧಾರಕ ಇರುವಂತಹ ಸ್ಥಳ ಶುಂಭ ನಿಶುಂಭರು ಅಂತ ಕೇಳಿದ್ದೇವೆ. ಹೊರಟು ಬಂದಂತಹ ಕಾರ್ಯ
ಪರಾಕ್ರಮದಿಂದ ಶೋಣಿದ ಜನಪದದಲ್ಲಿ
ವೇಷವನ್ನು ಕಾಣಿಸೆ ನೋಡಲೇ ನೀನು. ದುರುಳ ಶುಂಭಾಸುರ ಸುರರನ್ನು ಸೋಲಿಸಿ ಮೆರೆಯುತ್ತಲಿರಲಿ ಕಾದಿನದಿಗೆ ಮರುಗೊತ್ತ ಕುಮನಸ ನೆರವಿಯ ನೊಡಗುಂಡು ಉರುಗೂತ ತೊಡಲಿದ ವನದಿಯೇ ಪಾಲಯ ಮಾಂ ಶರ್ವಾಣಿ ಶಂಕರಿ ಪಾಲಿಪುದ ಭಯ ಭವಾನಿ ಪಾಲಯ ಮಾಂ ಶರ್ವಾಣಿ ಶಂಕರಿ ಪಾಲಿಪುದ ಭಯ ಭವಾನಿ ಅಂಬಿಕೆ ಸುರನುತೆ ಶಂಭು ಮನೋಗತೆ ನಂಬಿಕಾ ತ್ರಿದಶಕದೋ ಮವ ಪೊರೆಯಮ್ಮ ಪಾಲಯ ಮಾಂ ಶರ್ವಾಣಿ
ಗೋಳು ಗುಟ್ಟುವುದೇಕೆ ಗುಣಮಗಿಜ ನಿಮ್ಮನು ಸೋಲಿಸಿ ನಾಗವನಾಡುತ್ತಿರಲು ಕಾಲನಾಲಯ ಕಟ್ಟಿದೆನೋ ಏಳಯ್ಯ ಸುರಪಾಲ ಪರಾಕ್ರಮಿ ಶುಂಭನು ಅನುವರದಲ್ಲಿ ಸುರರನು ಸೋಲಿಸುತ್ತ ನಾಕವನು ಪಾಲಿಸುವ ಖಳನು ಜನನಿ ಕೇಳ್ಮಿನ್ನಪ ಜನನಿ ಶುಂಭರು ಎನ್ನುವ ದಾನವರು ಬ್ರಹ್ಮನ ವರದಿಂದ ಕುಕ್ಕಿ ನಮ್ಮನ್ನೆಲ್ಲ ಸೋಲಿಸಿದ್ದಾರೆ. ಅವರನ್ನು ಕೊಂದು ನಮ್ಮನ್ನು ನೀವೇ ರಕ್ಷಿಸಬೇಕು ತಾಯಿ. ಕರುಣಿಸುತ್ತಲ ಭಯವನು ನುಡಿದಳು ಕರುಣಿಸುತ್ತಲ ಭಯವನು ನುಡಿದಳು ಕಿರಿದು ಸಮಯದಿ ಹರಿದು ದೈತ್ಯರ ನೆರವಿಯನು ಹೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಯ ಮಾತಲ್ಲ ಮರೆಸಿ ನಿಜವನು ತುಹಿರಗಿರಿಯೊಳಗಿರುತ್ತ ನೋಡುವುದೆಲ್ಲ ಲೀಲೆಯ ನೋಡುವುದೆನ್ನ ಲೀಲೆಯ ಹರುಷದೊಳಗಿಂದೆನುತ ತ್ರಿದಶರಿಗರುಹಿ ಶ್ರೀದೇವಿ ಕರುಣಿಸುತ್ತ ಅಭಯವನು ಸುರಪಾಲ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ತಿಳಿದಳ ಕ್ಷಣದೊಳಗೆ ಎಂದು ಯೋಚಿಸಿ ಮಗ ಮಾಯೆ ಯೋಚಿಸಿ ಮಗ ಮಾಯೆ
ಯೋಚಿಸಿ ಮಗಮಾಯೆ ದೈತ್ಯ ವೃಂದವ ಮೋಗಿಸಿ ಹರಿಯೇ ದೈತ್ಯ ವೃಂದವ ಮೋಗಿಸಿ ಹರಿಯೇ ಮಗಮಾಯೆ ಸುಂದರಾಂಗವ ತಳೆದಂದು ಕೌಶಿಕೆಯಾಗಿ ಸುಂದರಾಂಗವ ತಳೆದಂದು ಕೌಶಿಕೆಯಾಗಿ ನಿಂದಳು ಮೆರೆವ ಕದಂಬವನದೊಳಲ್ಲಿ ನಿಂದಳು ಮೆರೆವ ಕದಂಬ ವನದೊಳಲ್ಲಿ ಸುಂದರಂಗವ ತಳೆದೊಂದು ಕೌಟಿಕೆಯಾಗಿ ನಿಂದಳು ಮೆರೆವ ಕದಂಬ ವನದೊಳಲ್ಲಿ ಯೋಚಿಸಿ ಎಂದು ಯೋಚಿಸಿ ಮಹಾಮಾಯೆ ದೈತ್ಯ ವೃಂದವ ಮೋಗಿಸಿ ತರಿಯೇ ಯೋಚಿಸಿ ಮಗಮಾಯೆ
ಅವನದೊಳಗೋ ಮೋದದೊಳು ಕನಕದುಯ್ಯಾಲೆ ಮೆರೆಯಲು ಅವನದೊಳಗೌದು ಮೋದದೊಳು ಸನ್ನುಮತದಿಂದ ಉಯ್ಯಾಲೆಯನ ಸನ್ನುಮತದಿಂದ ಉಯ್ಯಾಲೆಯನ 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 ಜಗಜನನಿ ಆಡುತ್ತನೆ 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 ಜಗಜನನಿ ಆಡುತ್ತಲೆ ಘನ ಸೊಬಗಿನೋಳಲ್ಲಿ ಘನ ಸೊಬಗಿನೋಳಲ್ಲಿ ಕನಕದುಯ್ಯಾಲೆ ಮೆರೆಯಲು ಸಂಚರಿಸಿ ಶೋಧಿಸುವೆವೆನ್ನೆನುತ್ತ
ವಿಧಿಯನ್ನು ಮೆಟ್ಟಿಸಿದ ಮದಿಮನು ವೇಗದೊಳಗೆ ಸಂಚರಿಪ ವಿಧ ವಿಧ ವರಗಳ ಮೊದಲೇ ಮಾಡಿದಿರೆ ಇದಿರಾರೆ ಮಗೇನು ಹೊದರ ಸದೆಯುವ ಗದೆಯನು ಪದುಮಜನ ಇದ್ದಿರಲ್ಲ ಕದನದಿ ಬಗೆ ಜಗವನಿರುತ್ತಲೇ ಮದಮುಖ ರೂಪಿನಲ್ಲಿ ಎಲ್ಲವ ಸಂಚರಿಸುತ್ತಲೇ ದಾನವರಿರಬಹುದು ಕಿಳಿಯನ್ನು ತೊಡುವುದನ್ನು ಸಾಧ್ಯವ ಹದಿವನು ಕಳೆಯಲು ಮಾಂಸವನಾಯ್ ಮೆಲಬೇಕಿರುತ್ತಲೇ ತಿಳಿದ ಕೆಣದೆ ತಳುವುದೇ ಮುಂದೆ ಇದೆ
ಕೊಲ್ಲುತ್ತಲೇ 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 ಮಾಂಸವನು ಮೇಲುತ್ತಲೇ ಎಲ್ಲರಿಗೊಡುತ್ತಾತನು ಶ್ರಮವನು ಕಣಿವಿವಿನುದಾಗ ಬರನು 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 ಪದವನದಿಡಿಗೆ ಕಣರು ಮೃಗಮಾಂತವನು ಮೇಲುತ್ತಲೇ 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 ಸಮಯದಲ್ಲಿ ಕೇಳಿಸಿ ನಲವಿನೋ ಉಯ್ಯಾಲೆಯಲಿ ಉಯ್ಯಾಲೆಯಲಿ ತಾ ಕುಳಿತು 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 ದೇವಿಯು ಪಾಡುತ್ತಿಗ ಗಾಯನವ ಆಲಿಸುತ್ತ ದೇವಿಯು ಪಾಡುತ್ತಿಗ ಗಾಯನವ 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 ಆಲಿಸುತ್ತ ಆಲಿಸುತ್ತ
ಕಾನನದೆಡೆಗಾಗಿ ವೀಣೆಯ ಮಿಡಿದಿರ್ಪವಾಣಿ ಪರಿಯಲಿ ಕಾನನದೆಡೆಗಾಗಿ ಬಂದು ಸಾನುರಾಗೆದೋಡಿಂದು ಗಾನ ಪಾಡುವಳು ಗಾನ ಪಾಡುವಳು ಗಾನ ಪಾಡುವಳು ಸಾನುರಾಗೆದೋಡಿಂದು ಗಾನ ಪಾಡುವಳು ಗಾನ ಪಾಡುವಳು ಗಾನ ಪಾಡುವಳು ಗಾನ ಪಾಡುವಳು ಇದೇನು ಇದೇನು ಇದೇನೆಂಬುದರಿಯದಾಗಿರುವುದು ನಾನು ರಗದುಣಿಂದು ಗಾನ ಪಾಡುವಳು ಇದೇನೆಂಬುದರಿಯದಾಗಿಗುವುದು ವೀಣೆಯ ಪಿಡಿದಿರ್ಪ ವಾಡಿ ಈ ಪರಿಯಲಿ ಕಾನನದೆಡೆಗಾಗಿ ಬಂದು 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 ಕಾನನದೆಡೆಗಾಗಿ ವೀಣೆಯ
ಸ್ವರವಿಡಿದು ಸ್ವರವಿಡಿದು ನಡೆತರಲು ತನುವಿನ ಪರಿಮಳವು ನಾಸಿಕಕ್ಕೆ ಅಡರಲು ತನುವಿನ ಪರಿಮಳವು ನಾಸಿಕಕ್ಕೆ ಅಡರಲು ಅರರೆ 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 ಕೌತುಕವೇ ಪರಿಮಳವಿಡಿದು 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 ಮುಂಬರಿಯೇ ಮುಂಬರಿಯೇ ಚತುರ್ಭುಜೆ ಚಂದ್ರಕಳಾವತಂಸೆ ಕುಚೋನ್ನತೆ ಕುಂಕುಮರಾಗಶೋಣಿ ಪುಂಡ್ರೇಕ್ಷು ಪಾಶಾಂಕುಶ ಪುಷ್ಪಬಾಣ ಹಸ್ತೆ ನಮಸ್ತೆ ನಮಸ್ತೆ ಜಗದೇಕ ಮಾತಕ ತೂಗಿದಳು ಯಾಲೆಯ ದುರ್ಗಾಂಬಿಕೆ ತೂಗಿದಳು ಯಾಲೆಯ ತೂಗಿದಳು ಯಾಲೆಯ ದುರ್ಗಾಂಬಿಕೆ ತೂಗಿದಳು ಯಾಲೆಯ ನಾಗಮರ್ತ್ಯಾಮರ ಯೋಗಿ ವರ್ಯರಿಗೆಲ್ಲ ನಾಗಮರ್ತ್ಯಾಮರ ಯೋಗಿ ವರ್ಯರಿಗೆಲ್ಲ ಜೋಗುಳ ಪಾಡುವ ರಾಗಲಯದೊಳು ನಾಗಮರ್ತ್ಯಾಮರ ಯೋಗಿ ವರ್ಯರಿಗೆಲ್ಲ ಜೋಗುಳ ಪಾಡುವ ರಾಗಲಯದೊಳಂದು ತೂಗಿದಳು 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 ಯಾಲೆಯ ದುರ್ಗಾಂಬಿಕೆ ತೂಗಿದಳು ಯಾಲೆಯ ಯಾಲೆ ತೂಗಿದಳು ಪರಿಮಳವಿಡಿದು ಮುಂಬರಿಯೇ ಹರಣಿ ಕೋಟಿ ಪ್ರಕಾಶವದು ಗೋಚರಿಸೆ ಅಚ್ಚರಿ ಅಚ್ಚರಿ ಅಚ್ಚರಿಯಿಂದ ಶೋಧಿಸಿ ಬರುತ್ತಾರ ಬರುತ್ತ ಕಂಡರು ಸ್ವರ್ಣದುಯ್ಯಾಲೆಯಲಿ ದೇವಿಯನು ಅರರೆ ಎನ್ನಿವಳೆದ್ದ ವಿಟಗಾರಿ ಅರರೆ ಅಮಮ ಅರರೆ ವಿಟಗಾರೆ ನೋಡೆ ನೋಡೆ ಪರನ ಕೂರ್ಗಡೆಯಂತಿಗಳು ನೀರೇ ನೋಡೆ ಪರನ ಕೂರ್ಗಡೆ ಪರನ ಕೂರ್ಗಡೆ ಪರನ ಕೂರ್ಗಡೆಯಂತಿಗಳು ನೀರೇ ಶರದೇಂದು ವದನೆ ಹರಿಣ ನೇತ್ರೆ ಶರದೇಂದು ವದನೆ ಶರದೇಂದು ವದನೆ ಶರದೇಂದು ವದನೆ ಹರಿಣ ನೇತ್ರೆ
ಚೆಲ್ವ ತರುಣಿ ಮಣಿಯೋ ಚೆಲ್ವ ತರುಣಿ ಮಣಿಯೋ ಚೆಲ್ವ ತರುಣಿ ಮಣಿಯೋ ತರುಣಿ ಮಣಿಯೋ ವಿಮಲ ಗಾತ್ರೆ ವಿಮಲ ಗಾತ್ರೆ ವಿಮಲ ಗಾತ್ರೆ ಹರಿಣ ನೇತ್ರೆ ಚೆಲ್ವ ತರುಣಿ ಮಣಿಯು ವಿಮಲ ಗಾತ್ರೆ ಅರದೆ ಇನ್ನಿವನೆಂತ ಬಿಟ್ಟಗಾರೆ ನೋಡೆ ಮರಣ ಕುರ್ಕ ಹಂಸಿಗಳು ನೀರೇ
ನುಡಿಯುತ್ತ ಶುಂಭನೋ ಮನಸಿ ಜನ ಸರಹತಿಗೆ ಸಿಲುಕುತ್ತ ವನಜನೇತ್ರೆಯ ವರಿಸದಿರೆ ನಿಂದೆನೋತ ನಿಶ್ಚಯಿಸಿ ಧಿಕ್ಕರಿಸಿ ನೀತಿಗಳ ಧಿಕ್ಕರಿಸಿ ಸಮರಕ್ಕೆ ಕರೆದಳೆಯಲ್ಲ ಶ್ರೀಯನ್ನು ವರಿಸದಿರೆ ನೇತಕ್ಕೆ ಬಾಳ್ವೆ ಕರೆಸಿದ ಅದನವೇನು ದೈತ್ಯೇತ ನೀನರುಗಿದ ಕಾರ್ಯವನು ಅಕ್ಷರವಾದದಿ ವಿರತಿದಿ ಬರುವಂತಲ್ಲದೀಗ ನಾನಗೇನು ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಸಮರ್ಥ ಸಭೆಗೆ ಬರಲೆಂದು ಅಪ್ಪಣೆಯಾಗಿದೆ. ಕರೆಸಿದ ನೆರವೇರಿಸಿಕೊಂಡಿದ್ದೇನೆ. ಕರುಣೀಮಣಿ ನೀನೇನೇ ಕರುಣೀಮಣಿ ನೀನೇನೇ ಧಿಕ್ಕರಿಸುತ್ತ ಜುಂಬನ ಜಾನೆ ಪುರವನ್ನೇ ಬಯದಿರ್ಬವಳು ಒಮ್ಮನೆ ಒಳ್ಳಿತು ಹರುಟದಳು
ಓಡಲಿದನು ಸೋಡಿ ದೇವಿ ಆಲಗದಿ ಜಯ ಕಾಣದಿರುತ್ತೀರೆ ಕಾಳಿ ರೂಪವ ಧರಿಸಿ ದೈತ್ಯರ ಶಿರಗಳನೆ ಕಡಿದು
ನಮಗೆ ತರ ಕೊರತೆಗಳಿಲ್ಲ. ಲಾಲಿತು ಬಡು ಬಡ ನೀನು ಲಾಲಿತು ಬಡು ಬಡ ನೀನು ಕಳಬಾಳೆಯ ನಾಶಿನಿಯಲ್ಲ ಕಾಳಗದಲ್ಲಿ ಗೆಲ್ಲಲೆಂದು ಸಲ್ಲೀಲಿ ಹೊರಟಿ ಹೇಳಿಯುವುದು. ಧನುಜೀಶ ಕೇಳೆನ್ನ ಮಾತ ಧನುಜೀಶ ಕೇಳೆನ್ನ ಮಾತ ಏತಕಿನಿತು ನೀ ಭ್ರಮೆಯಾಂತೆ ಮನದಲ್ಲಿ ವ್ಯರ್ಥ. ಯಾತಕಿನಿತು ನೀ ಭ್ರಮೆಯಾಂತೆ ಮನದಲ್ಲಿ ವ್ಯರ್ಥ. ಮನಸಿಜ ಚರಕ್ಕೆ ಸಿಲುಕುತ್ತ ಮನಸಿಜ ಶರಕ್ಕೆ ಸಿಲುಕುತ್ತ ವರ ವನಿತೆಯ ಬಯಕೆ ಯಾತೆಯ ದೈತ್ಯನಾಥ. ಧನುಜೀಶ ಕೇಳೆನ್ನ ಮಾತ ಯಾತಕಿನಿತು ನೀ ಭ್ರಮೆಯಾಂತೆ ಮನದಲ್ಲಿ ವ್ಯರ್ಥ.
ತಪ್ಪು ಹೆಜ್ಜೆ ಸಾಕು. ಯಾಕೆ ಪ್ರಭು ಈ ತಪ್ಪು ನಿರ್ಧಾರ ಕೈಗೊಂಡಿರಿ? ಮನ್ಮಥನಿಗೆ ಗೊತ್ತಾಗಿದೆ. ತರುಣಿಯಲ್ಲ ಅವಳಾದಿ ಮಾಯೆ, ತರುಣಿಯಲ್ಲವಳ ಆದಿ ಮಾಯೆ, ಆದಿ ಮಾಯೆ. ಕರುಣಿಯಲ್ಲ ಅವಳಾದಿ ಮಾಯೆ, ದೈತ್ಯವರರ ಸಂಹರಿಸುತ್ತ ತ್ರಿದಶರಾಪುರಿಯೇ ಆದಿ ಮಾಯೆ. ಕರುಣಿಯಲ್ಲವಳಾದಿ ಮಾಯೆ, ದೈತ್ಯವರರ ಸಂಹರಿಸುತ್ತ ತ್ರಿದಶರಾಪುರಿಯೇ ನೆರೆಗೋಚರಿಸುವಳ್ ದೊರೆಯೇ, ನೆರೆಗೋಚರಿಸುವಳು ದೊರೆಯೇ, ತರುವೆ ದೊರೆಯಲಿ ಮೋಹ ಬೀರುವುದಿದು ಸರಿಯೇ, ದೊರೆಯೇ ತರುಣಿಯಲ್ಲ ಅವಳಾದಿ ಮಾಯೆ. ಲಕ್ಷ್ಮೀ ಶರ್ಮ ದೇವರಾಜು ಪದ್ಯ ದೇವ ಎಲ್ಲಿ ಮುಕ್ತಾಯ ಆಗ್ತದೆ ಅವಳನ್ನು ಮೋಹಿಸುವುದು ತರವಲ್ಲ ಪ್ರಭು, ತರವಲ್ಲ.
ಶ್ರೀಮತಿ ಚರಣಕ್ಕೆ ಭಕ್ತಿಯಿಂದಲೇ ಒಡಮಾಡುತ್ತಾ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿಗೆ ಜಡಜ ಪೀಠನ ವರದ ತೆರದಲಿ ಜಡಜ ಪೀಠನ ವರದ ತೆರದಲಿಗೆ ಪಡೆದು ಸುಖವನು ಬಾಣು ಬಿಡು ಮನದ ಮೂರ್ಖತೆಯ ಪ್ರಭೋ ಶಾಸ್ತ್ರಾದ್ರಗಣ ಬಂದವ ಮೆರೆಯುತ್ತಿರ್ಪ ಕದಂಬವರದಲ್ಲಿ ಕಂಡು ದೇವಿಯನು ನೋಡಿದನು ಹಲಿ ರಕ್ತ ಬೀಜನು ನೋಡಿದನು ಕಲಿ ರಕ್ತ ಬೀಜನು ಗಾಢ ಗರ್ವದಿ ಕುಳಿತ ಶಿವೆಯನು ನೋಡಿದನು ಗಾಢ
ನೋಡಿದನು. ಆಡಿದನು ತನ್ನೊಳಗೆ, ಆಡಿದನು ತನ್ನೊಳಗೆ, ಇವಳನು ತಿಳಿಯದಿನಿತಾಯ್ತೆ, ಇವಳನು ತಿಳಿಯದಿನಿತಾಯ್ತೆ. ಮಾಡಲೇ ನಿನ್ನ ಕಟ, ಮಾಡಲೇ ನಿನ್ನ ಕಟ, ಶುಂಭನ ಕೂಡೆ ಭಾಷೆಯ ಕೈದು ಬಂದಿಗೆ. ಕೇಡು ಇವಳಿ ಮಧ್ಯ, ಕೇಡು ಇವಳಿ ಮಧ್ಯ, ಆದರೂ ನುಡಿಸಿದಪೆ, ನುಡಿಸಿದಪೆ, ನುಡಿಸಿದಪೆ ನೆನುತ. ನೋಡಿದನು ಕಲಿರಕ್ತ ಬೀಜನು, ಕಾಡಗರುವದಿ ಕುಳಿತ ಶಿವೆಯನು ನೋಡಿದನು. ಆಡಿದನು, ಆಡಿದನು. ಜಯ ಜಯ, ಜಯ ಜಯ, ಜಯ ಜಯ, ಜಯ ಜಯ. ಜಯ ಜಯ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ, ನಮಸ್ತಸ್ಯೈ, 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 ನಮೋ ನಮಃ. ಜಯ ಜಯ, ಜಯ ಜಯ, ಜಯ ಜಯ, ಜಯ ಜಯ, ಜಯ ಜಯ. ಜಯ ಜಯ. ಏಣಾಂಕನಿ ಭವಕ್ತ್ರೆ ನೀನೆಲೆಗೆ, ಏಣಾಂಕನಿ ಭವಕ್ತ್ರೆ, ಏಣಾಂಕನಿ ಭವಕ್ತ್ರೆ ನೀನೆಲೆಗೆ. ಆ ಆ ಆ
ಭಕ್ತ ನೀನಲೆಗೆ ಚುಂಬದಾನವ ಬಯಸಿದರೆ ಆಯ 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 ಮಾಡಿರ್ತೇವೆ ಮೈಸೂರು ವಿನಂತಿ ಕೇಸ್ ಏರಿಂದ ಇನ್ನೂ ಇಚ್ಛೆ ವಿಕ್ರಮ ನಡೆಯದು ರಕ್ತ ವಿಕ್ರಮವಾದು ಮೆರೆಯದು ಎನ್ನಲ್ಲಿ ರಕ್ತ ಬೀಜ ಕೆಗಡೆ ಕಮಲ ಜವರವ ಬಂಧಿಸುವ ಮತ್ತನು ನಿನ್ನ ಜಾಡೆ ರಕ್ತ ಬೀಜ ಕೆಲಿನ ವಿಕಲ ರಕ್ತ ಬೀಜ ಕೆಲಿನ ವಿಕಲ ಸಮರ ಸಮರ್ಥನೆಂಬುದವಲ್ಲೇನು ಅವರಿಗೆ ಬೆನ್ನೆನುದಲ್ಲಿ ದೇವಿಯು ಚಿತ್ತದಿಗದಿ ತಳೆದು ಜನರಲ್ಲಿ ಸೆಣಸಾಡಿ ದೇವಿಯು ದಣಿದ ಕಾರಣದಿಂದ ತನ್ನಯ್ಯ ತನುವ ನಡುಗಿದೆ ಸಪ್ತ ಮಾತೃಕೆಯನ್ನು ಸರಾಗದಲ್ಲಿ ಇಂದ್ರಾಣಿ ಎಂಬವಳು ಹಣೆಗೆರಗೆ ಕೂಲಿಶಗಳು ಶೋಣಿತವು ಜನಪದವ ಸೋಕಿದರೆ ದೈತ್ಯರು ಕೋಟಿ ಸಂಖ್ಯೆಯಲ್ಲಿ
ಸಮುದಾರಿಕೆ ಹಾ ಇಂಜಿನ ಮಾಯಗಾರ ದಾನೆ ಪಣ್ ಈ ಪಣ್ ಪಾವು ನೀವು ಆವಡಿ ದಾನೆ ಮಾಯಗಾರ ಒಂಜಿ ಜನ ತೀರ್ಥ ಜನ ಉಂಟು ದಾನೆ ಅವಡು ನಿಕ್ಕಿತ್ತೆ ದಾನೆ ಅವಡು ವ್ಯವಸ್ಥೆ ಉಂಡು ವ್ಯವಸ್ಥೆ ಮಂತಿದ್ದೀರಿ ಹಾ ಹೌದು
ಕಣ್ಣಿನಾಕಿಗೆ ಶಾಂಭವಿಟ್ಟಿವಿಗೆ ನಲವಿಂದ ನದಿ ಬೆಳಗಿದರು. ಜಯ 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 ಚಂಡಿ ಚಾಮುಂಡಿ ಕಾಳಿ ಕರಾಳಿ ಕಾತ್ಯಾಯಿನಿ ದುರ್ಗಾದೇವಿ ನಮೋಸ್ತುತೆ ಶಾಂತಳಾಗಮ್ಮ ಶಾಂತ ಕಂಡಿಯ ಸುರನಾಥ ದೈನ್ಯರ ರುಂಡವನು ಸಂಗ್ರಾಮದಲ್ಲಿ ಭೂಮಂಡಲಕ್ಕೆ ಕೆಡಗಿದ್ದ ಗದನವ ಚಂದವಾಗಿಯೇ ಪಾಪರ ಯುಗದೊಳಗೆ ಒಮ್ಮೆಗೆ ಶ್ರೀಪತಿಯ ತಗಬವೇನಿಸಿನ ರೂಪದೋರ್ವಿಗಲ್ಯತ ಈ ಬರಿಯಲಿ ಅಮ್ಮ ಮುಂದೆ ನಿನ್ನ ದಿವ್ಯ ರೂಪವನ್ನು ಕಾಣುವ ಬಗೆ ಹೇಗಮ್ಮ? ಶ್ರೀಧರ ದ್ವಿಜನೇತ್ರೆಯರು ತೋಟದಿ ನಡೆದರು ತಮನು ಭೂಸುರರುಲಿದು ಮಂತ್ರಾಗತೆಯಿಂದ ಸೇಸೆಯ ತಳಿದು ಕೀರ್ತಿಸೆ ಮುದದಿರುದ ಮಾತದೆ ಕೀರ್ತಿಯ ಪಡೆಯಿರೆನು ತತನು ವೇಷಗಾರತಿ ಬೆಳಗಿದೆ ಶೋಭಾನೆ ಹರಿಯೋಳು ಬೆಸರಾದ ಹೊರಗಡಿನ ಕ್ಷೇತ್ರದಿ ಹೋಗುವಂತೆ ಹರಿಯೋಳು ಬೆಸರಾದ ಹೊರಗಡಿನ ಕ್ಷೇತ್ರದಿ ಚಿರವಾಗಿ ನೆಲೆಯಾದ ಭ್ರಮರಾತ್ರಿಗೆ ಯಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿನುದ್ಯ ಚಿನೋದ